ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಡಿಡಿಯುನ ಕೌಶಲ್ಯ ಕೇಂದ್ರದ ನ್ಯೂ ಬ್ಯಾಚುಲರ್ ಆಫ್ ವೊಕೇಶನಲ್ ಡಿಗ್ರಿ ಕೋರ್ಸ್ ರಿನವೇಬಲ್ ಎನರ್ಜಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ಉದ್ಘಾಟನಾ ಸಮಾರಂಭ ಜರುಗಿತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಐಟಿ ಬ್ಲಾಕ್ನ ಜೋಸೆಫ್ ವಿಲ್ಲೆ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಬೆಂಗಳೂರಿನ ಇಶಾ ಸೋಲ್ ಎನರ್ಜಿಕ್ಸ್ನ ಅಸೋಸಿಯೇಟ್ ಸಲಹೆಗಾರ ಡಾ ಟಾಮ್ ಜಾರ್ಜ್ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಕೋರ್ಸ್ ಅನ್ನು ಮಂಗಳೂರಿನ ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಯಲ್ಲಿ ಆರಂಭಿಸಲಾಗಿದೆ. ವಿದ್ಯಾರ್ಥಿಗಳು ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕೆಂದು ಅವರು ಸಲಹೆಯನ್ನ ನೀಡಿದರು. The same magic happens here also in this college from the last month. When the sun shines on everybody's roof, few roofs in the country, including mine and the roofs of this campus, there's a magic. As our professor said, the light changes itself to power, and it powers our TVs, our computer monitors, our mobiles, our AC, our light, our fan, the same speaker system, everything. And I can clearly see a divide here, the youngsters, the young minds, and the old people like us. So earlier it used to be all analog, very easy systems. Now even the solar power systems, they are all digital. So I take pride in working in such a field that now even electricity produced from solar energy it is digital. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಕ್ಷಣ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಎಸ್ಜೆ ಅವರು ವಹಿಸಿದ್ರು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾ ಪ್ರವೀಣ್ ಮಾರ್ಟಿಸ್ ಎಸ್ಜೆ, ನಿರ್ದೇಶಕರಾದ ಡಾ ಡೆನಿಸ್ ಫೆರ್ನಾಂಡಿಸ್, ಇಶಾ ಸೋಲ್ ಎನರ್ಜಿಕ್ಸ್ ಬಿಸಿನೆಸ್ ಹೆಡ್ ರಾಬಿನ್ ರಾಜೇಶ್, ಸೇವಾ ವಿತರಣಾ ವ್ಯವಸ್ಥಾಪಕ ಪ್ರವೀಣ್ ಪಿಂಟು, ರೇನಿಶಾರ್, ವಿವೇಕ್ ಕೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.